ಮಂಗಳೂರಿನ ಮಲ್ಲೂರು ಸ್ಪಾಟ್ ನ್ಯೂಸ್ ವಾಟ್ಸ್ಆಪ್ ಗ್ರೂಪ್ ವತಿಯಿಂದ ಮಲ್ಲೂರು ಸಂಭ್ರಮ ಬ್ಯಾರಿ ಕಲರವ 2020 ಕಾರ್ಯಕ್ರಮ ಮಂಗಳೂರಿನ ಹೊರವಲಯದ ಮಲ್ಲೂರಿನ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಯುಟಿ ಖಾದರ್ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಸ್ಪಾಟ್ ನ್ಯೂಸ್ ಗ್ರೂಪ್ ಮಲ್ಲೂರು ಎಲ್ಲರಿಗೂ ಮಾದರಿ ಗ್ರೂಪ್ ಆಗಿದೆ. ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಜನರಿಗೆ ಸಹಾಯ ಮಾಡುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿದರು. ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಅದರ ಸದುಪಯೋಗ ಪಡೆದುಕೊಂಡು ಅದರ ಮುಖಾಂತರ ಸಮಾಜಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸಿ ಮತ್ತು ಸಮಾಜಕ್ಕೆ ಪೂರಕವಾದ ಕಾರ್ಯಕ್ರಮ ಹಮ್ಮಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕಾಲಘಟ್ಟ. ತದನಂತರ ಬಹುಶಃ ಇವತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಬರುವಂತಾಯಿತು, ಫೇಸ್ಬುಕ್ ಬರುವಂತಾಯಿತು, ಪೇಜರ್ ಒಂದು ಕಾಲ ಇತ್ತು. ಇದೀಗ ವಾಟ್ಸಪ್ ಅನ್ನೋದು ಕಾಲಘಟ್ಟ ಬಂದಿದೆ. ಇನ್ನು 5 ವರ್ಷ ಮುಖಾಂತರ ಏನು ಕಾಲಘಟ್ಟ ಬರೆದು ನಾವು ಇವತ್ತು ಆಲೋಚನೆ ಮಾಡಬೇಕು. ನಾನು ಹೇಳಿದೆ, ಕಳೆದ ಚುನಾವಣೆ ವಾಟ್ಸಪ್ ಚುನಾವಣೆ ಆಯಿತು, ಅದನ್ನು ಉತ್ತರ ಕೊಟ್ಟು ಸಾಕಾಯಿತು. ನೆಕ್ಸ್ಟ್ 5 ವರ್ಷ ಇನ್ನೆಂಥ ಚುನಾವಣೆ ಸಹ ಏನು ಬಿಲ್ಲಿ ಸೋಷಿಯಲ್ ಮೀಡಿಯಾ ಬರ್ತಂತೀನಿ ನೋಡುವಂಥ ಪರಿಸ್ಥಿತಿ ಅಂತೇಳಿ. ಆದ್ದರಿಂದ ಸದುಪಯೋಗ ಪಡೆದುಕೊಂಡು ಇವತ್ತು ಕೆಲವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಬಂದು ಇವತ್ತು ನಮಗೆ ಕಷ್ಟ ಆಗಿದೆ ಅಂತೇಳಿ. ನೋಡಿ, ಎಲ್ಲದಲ್ಲೂ ಕೂಡ ಸಾಧಕ ಬಾಧಕ ಇದೆ. ಉತ್ತಮವಾದ ಉಪಯೋಗ ಮಾಡಿ ಎಲ್ಲ ಕೂಡ ಇವತ್ತು ಪ್ರಯೋಜನ ಆಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಕೆಲವು ಕಿರಿಕಿರಿ ವಿಚಾರ ಇರ್ಬೋದು, ಆದರೆ ಬಹುತೇಕ ಕಾರ್ಯಕ್ರಮದಲ್ಲಿ ಅಕ್ಷರ ಸಂತ ಹರಿಕಳ ಅಜಬ ಅವರನ್ನು ಸನ್ಮಾನಿಸಲಾಯಿತು. ಬಳಿಕ ಭಾರತೀಯ ಸೈನ್ಯದ ಯೋಧ ಸುನಿಲ್ ಕುಮಾರ್ ಮಲ್ಲೂರು, ಪೈಲಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸಲಾಮತ್ ಅಲಿ ಮಹಮ್ಮದ್ ಅಕ್ಬರ್ ಅವರನ್ನು ಗೌರವಿಸಲಾಯಿತು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಲಾಯಿತು. ಈ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಬ್ದುಲ್ ಸತ್ತಾರ್ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಮಾನಾಥ್ ರೈ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಸ್ಪಾಟ್ ನ್ಯೂಸ್ ಗ್ರೂಪ್ ಮಲ್ಲೂರು ಇದರ ಸಂಚಿಕೆ ಬಿಡುಗಡೆ ಹಾಗೂ ಲೋಗೋ ಬಿಡುಗಡೆ ಕಾರ್ಯಕ್ರಮವೂ ನೆರವೇರಿತು.